ಮಾತೆರೆಗ್ಲ ಸೊಲ್ಮೆಲು ಭಗವಂತನ ಸೃಷ್ಟಿದ 84 ಲಕ್ಷ ಜೀವರಾಶಿಲಡು ನರಮಾನ್ಯನ ಜನ್ಮನೆ ಶ್ರೇಷ್ಠ ಅಂದು ಬರ್ತಾರೆ. ದಯಪಂಡ ನರಮಾನ್ಯಾಗ ಅಂಚಿತ್ತಿನ ವಿಶೇಷವೈನ ಬುದ್ಧಿನ ಆ ಪರಮಾತ್ಮೆ ಕೊಡ್ತಾರೆ. ಬಂದಲೆ ಅಂಚಿತ್ತಿನ ನರಮಾನಿ ಅದು ಪುಟ್ಟೋಡು ಅಂಡಲ ಯಥೋ ಪೂರ್ವಜನ್ಮ ಮಲ್ದಿನ ಎಡ್ಡೆ ಕೆಲಸ ಹೊಡೆದು ಮಾತ್ರ ಸಾಧ್ಯ ಪುಣ್ ಬಂದಲ ತೆರೀತಿನ ಕೊಲ್ಲೋರು ಅಂಚ ಪುಟ್ಟಿನ ನರಮಾನಿ ಒಂಜಿ ಕಮ್ಮಿಡ್ಲ 100 ವರ್ಷ ಬದುಕೊಡು 5 ಹೆಚ್ಚ ವರ್ಷ ಬದುಕೊಡು ಪಂಪಿನ ಆಸೆನ ಜೀವನವೇ ಏತು ವರ್ಷ ಬದುಕಿಯ ಪಂಪಿನ ಎಂಚ ಬದುಕಿಯ ಪಂಪಿನಲ ಆತೆ ವಿಶೇಷವಾಯಿನ ಸಂಗತಿ ಬಂದುಲೆ ಪ್ರತಿಯೊಂದು ನರಮಾನ್ಯಾಗ್ಲ ಸಾವು ಪಂಪಿನ ಉಂಡೆ ಅಂಡ 100 10 5 ಹೆಚ್ಚ ವರ್ಷ ಬದುಕೊಡು ಪಂಪಿನ ಆಸೆ ಪ್ರತಿಯೊಂದು ನರಮಾನ್ಯಾಗ್ಲ ಒಪ್ಪುಂಡು ಆಸೆ ದಿವನಿ ಪೊಟ್ಟಿಗೆ ಮಾತಾ ಪೂರ ಕೋಡಿ ಎತ್ತುಜಿ ದೇವರನ ಅನುಗ್ರಹ ಇತ್ತು ನಾಣ ಮಾತ್ರ ನರಮಾನಿ 100 ವರ್ಷ 100 ಕೈತಲ್ ವರ್ಷ ಬದುಕರೆ ಸಾಧ್ಯ ಆಪುಂಡು ಅಂಚಿತ್ತಿನ 100 ವರ್ಷ 100 ಕೈತಲ್ ವರ್ಷ ಬದುಕದಿನ ಕಲೆನ ನಿಖಲ ದುಂಬದಿಕ್ಕಡು ಪೊಲಬು ಮಲ್ಪೊಡು ಪಂಪಿನ ದಿಟ್ಟಿಡು ಉಣ್ಣು ಮಲ್ದಿನ ಲೇಸು 100 ಕೈತಲ್ದ ಜವನೇರು ಬಂದಲೆ 100 ಕೈತಲ್ದ ಜವನೇರು ಈ ಲೇಸದ ಇನಿತ್ತ ಸಂಚಿಗೆ ನಿಖಲಿನ ಮಾತಿರೆಲ್ಲ ಮೋಕಿಡೆದುಕೊರೊಂದಲೆ ಇನ್ನು ಒಂಜಿ ವಿಶೇಷವಾಯಿನ ಜನನ್ ನಿಖಲಿಗೆ ಪೊಲಬು ಮಲ್ತುಕೊರೊಂದಲ ಬಂತಲೆ ಆರು ಒಂಜಿ ಗುರು ಪನ್ನಗ ಒಂಜಿ ಪಾತ್ರೆ ನೆನಪಾಪುಂಡು ಅಜ ಮುನಿದರೆ ಹರಕಾವ ಹರ ಮುನಿದರೆ ಹರಿಕಾವ ಹರಿಯೂ ಮುನಿದರೆ ಗುರುಕಾವ ಪಂಪಿನ ಒಂಜಿ ಪಾತ್ರ ಒರುವಲಗು ಮೂಜಿ ಮೂಡ್ತಲೇ ನಮ್ಮನ್ನು ಕೈ ಬುಡಿ ಎರಡಲ್ಲ ನಂಗೆ ಬರವುದ ಗೇನ ಕೊರ್ಪಿನ ವಿದ್ಯೆ ಕೊರ್ಪಿನ ಗುರು ಏಪಲ ಕೈ ಬುಡ್ ಪೂಜೆರು ಪನ್ಪಿಚ್ಚಿತ್ತಿನ ಒಂಜಿ ಪಾತ್ರ ಬಂತಲೆ ಇಂಚಿನ ಅದ್ಭುತವೈನ ಪಾತ್ರ ಗುರು ನಮ್ಮ ದೇವರಲಕ್ಕ ತೂಪ ಅಂಚಿತ್ತಿನ ಒಂಜಿ ಗುರು ನಮ್ಮೊಟ್ಟುಗುಲೆರು ಆರು ಭರತನಾಟ್ಯದ ಗುರುಕುಲು ಭರತ ಮುನಿ ನಂಗೆ ಅನುಗ್ರಹ ಮಲ್ದಿನ ಒಂದು ವಿಶೇಷವಾಯಿನ ವಿದ್ಯೆ ಭರತನಾಟ್ಯ ಶಾಸ್ತ್ರ ಅಂಚಿತ್ತಿನ ಭರತನಾಟ್ಯದ ಗುರುವಾದ ಇನಿ ಕನಗ 1000 ಬಹುಶ ಲಕ್ಷ ಶಿಷ್ಯರನ್ನ ಕಲೆನು ಉಂಡು ಮಲ್ದಿನ ಅಂಚನೆ ಎತೋ ಗುರುಕುಲ್ನ ಕಲೆಯನ್ನು ತಯಾರು ಮಲ್ದಿನ ವಿಶೇಷವಾಯಿನ ಗುರು ಶಾಂತಲ ಪ್ರಶಸ್ತಿನ ಗೆಂದಿನ ಕರ್ನಾಟಕ ರಾಜ್ಯೋತ್ಸವ ಮಾನಾದಿಗೆನದೆ ತೊಂದಿನ ಗುರು ಉಳ್ಳಾಲ ಮೋಹನ್ ಕುಮಾರ್ನ ಮೊಟ್ಟುಗುಲೆರು 100 ಕೈತಲ್ದ ಜವನೇರು ಪಂಪಿಚ್ಚಿತ್ತಿನ ಈ ವಿಶೇಷವಾಯಿನ ಲೆಸದ ಭಿನ್ನಾದಿಗೆಡು ಕುಲ್ದಿನ ಅರೆನ್ನಿಕಲ ಮಾತೆರ ಪರವಾದಂಚಿನೆ ಇಡೀ ಕೂಟದ ಪರವಾದ ಮೋಕಿಡೆ ಎದುಕೊಂದಲ್ಲ ಮೊದಲಿನ ನಮ್ಮೊಟ್ಟುಗೊಪ್ಪನ ನಾಟ್ಯ ಗುರು ಭರತನಾಟ್ಯದ ಗುರುಕುಲು ಶಾಂತಲ ಪ್ರಶಸ್ತಿನ ಗೆದ್ದಿದ್ನ ಉಳ್ಳಾಲ ಮೋಹನ್ ಕುಮಾರ್ ವಿಶೇಷವಾದ ಸಾಧನೆ ಮಲ್ತದು ಐತ ಒಟ್ಟಿಗೂ ಬದುಕಿಡ್ಲ ಒಂಜಿ ಪಸೊತ್ತೊಂಜಿ ನಡೆನು ತೋಜಾತು ಕೊಡ್ತೀರು ಅರೆ ನಿಖಲ ಪರವಾದ ಇಡೀ ಕೂಟದ ಪರವಾದ ಮೋಕಿಡೆ ಇದುಕೊಂದಲ್ಲ ಸರ್ ಸುರುಕದು ಇನ್ನ ಪ್ರಾಯಕ್ಕೇನೊಲ್ಲಿ 4-10 ಅಕ್ಟೋಬರ್ 4 1933 ಇಸುಬಿಡು ಅಚ್ಪತ್ತೇಳು ಪ್ಲಸ್ 12 85ನೇ ವರ್ಷೋಡುಲ್ಲಾರು ಸಾರಗಟ್ಲೆ ಜನಕ್ಲಿಗೆ ವಿದ್ಯೆ ಕಲ್ಪಾದರು ಭರತನಾಟ್ಯನ ಕಲ್ಪಾದರು ಐದು ಬರವುಲ್ಲ ಕಲ್ಪಾದಿನ ಗುರುಕುಲೀರು ಈ ಪೊರ್ತುಡು ಈ 85ನೇ ವರ್ಷೋಡುಲ್ಲಾರು ದಾದಾ ಪಂಡ್ರೆ ಬೇಕು ಈರ್ನ ಬದುಕದ ನಡೆಂತು ನಾನು எனக்கு ತೋಜುಂಡು ಈ ಯಾನ ನೃತ್ಯ ಕಲೆಯನ್ನು ಆರಾಧನದ ರೀತಿ ಸ್ವೀಕಾರ ಮಾಡ್ತಿದೆ ಖಂಡಿತ ಬಕ್ಕ ವಾವಂಜಿ ಕಲಾಗಾರರಿಗೆ ಸಾಮಾನ್ಯ ಕೆಲವೊಂದು ಉಪ್ಪುಂಡು ಅವು ಯಾವ ವಾವೊಂದು ಹವ್ಯಾಸಗಳು ಪೋಂದೆ ಎಂಕ್ ವಿದ್ಯೆ ಕಲ್ಪದನಂತ ಗುರುಕುಲೇನ ಮುಂಜಾನ ಅಕ್ಲೇನ ದೇವರಲಂಚನೆ ಅಂತಂದು ಬಕ್ಕ ಎಂಕ್ ಗೊತ್ತಿತ್ತನ ಎಂಗ್ಲ ಗುರುಕುಲನ ಆಶೀರ್ವಾದೋಡು ಗೊತ್ತಿತ್ತು ನನ್ನ ವಿದ್ಯೆನು ನಿಷ್ಕಲ್ಮಸ ಹೃದಯ ಏನು ಮಾತಿರಲ್ಲ ಪಂಡು ಕೊಡ್ತೆ ಆಯ್ನ ಹಿಡ್ದು ನಾನು ಎನ್ನ ಶಿಷ್ಯರನ್ನು ಮಾತ ಎನ್ನ ಒಂದು ಜೋಕ್ಲ ಲೆಕ್ಕ ಹೊತ್ತು ಒಂದು ರೀತಿ ಹಿಡ್ದವರ ಬಕ್ಕ ಒಂದು ರೀತಿ ಸಾತ್ವಿಕ ನಡತೆ ಹಿಡ್ದವರ ಈತು ವರ್ಷ 85ನೇ ವರ್ಷ ಪ್ರಾಯ ಜಟ್ಟು ಎಂಕ್ ಎನ್ನ ಜೀವನ ಎಂಚೋಪವರೆ ಎಂಕವ ಅನುಕೂಲಾತನ ಪಂಡದ ಯಾನೆ ದೇವರನ ಆಶೀರ್ವಾದದೊಟ್ಟಿಗೆ ನಂಬೊಂದೆ ಬೊಕ್ಕ ಎನ್ನ ಶಿಷ್ಯರಿಗೆಲ್ಲ ಮಾತ್ರೆಗೆಲ್ಲ ಹೆಚ್ಚು ನಕ್ಲು ಒಂದಿಟ್ಟು ಪರಿಣಿತ ಆತನಕ್ಲೆ ಒಳ್ಳೆರು ಒಂದು ಹಿಂದೆಟ್ಟು ಈ ಕ್ಷೇತ್ರ ಪೋಡೋದ ಮುಖ್ಯವಾದ ಅನ್ ಪಂಡ್ಲೆಕ್ಕನೆ ಗುರುನ ಮುಖ್ಯನ ಬರ್ಪನಂಚಿನ ವಿದ್ಯೆಂದು ಅಕ್ಲನ ಆಶೀರ್ವಾದ ಇತ್ತಿನೆಟ್ಟು ದಟ್ಟು ಇತ್ತಲ
ಕಲ್ಪವನ್ನಂಚಿನ ಒಂದು ಶಕ್ತಿ ದೇವರು ಕೊಡ್ತೇವೆ ಅವು ಅಕ್ಲ ಆಶೀರ್ವಾದ ಒಂಜಿ ಪಾತ್ರ ಉಂಡು. ಗುರು ಎಂದರೆ ವ್ಯಕ್ತಿಯಲ್ಲ, ಅದು ಸರ್ವಾಂತರ್ಯಾಮಿಯಾದಂತಹ ಪ್ರಜ್ಞೆ. ಗುರು ಎಂದರೆ ಪರಮ ಸತ್ಯ. ಗುರು ಪನ್ನ ಶಬ್ದದ ಅರ್ಥನೆ ಗು ಪಂಡ ಒಂಜಿ ಕತ್ತಲೆಗೆ ಅಜ್ಞಾನದ ಕತ್ತಲೆ ರೂಪಣೆಯನ್ನು ಪುಡತ್ತು ಪಾಡ್ನೆ ಅಜ್ಞಾನವನ್ನು ಪುಡತ್ತದಿಗೆ ಏನನ್ನು ಕೊರ್ಪಿನಾಕುಲೆ ಗುರುಕುಲ ಒಂದು ಮನ್ಪೇರು ಇರು ಒಂಜಿ ಕಡೆ ಬರವದಗೆ ಏನೋ ಕೊಡ್ತಾರೆ ಶಾಲೆದ ಗುರುವಾದ ಐತ ಒಟ್ಟಿಗೂ ಭರತನಾಟ್ಯ ಗುರು. ಭರತನಾಟ್ಯವನ್ನು ಈರು ಏತನೇ ವರ್ಷಡು ಕಲ್ತಾರೆ, ಏತನೇ ವರ್ಷಡು ಇದು ಕಲ್ಪಾರೆ ಶುರು ಮಾಡ್ತಾರೆ. ಪಂಡ ಇಂಕ್ ಎಲ್ಲಿ ಪುನಃ ಅಡ್ದಿಂಚಿ ಅಮ್ಮ ಪಲ್ಲ ಪಣ್ಣತೆ ಬೇಗ ನಡಪೆರೆ ಗೊತ್ತಿ ನಲ್ಪೆರೆ ಮಾತ್ರ ಗೊತ್ತು ಫೋನಾಗಲ್ಲ ಬಲಿ ತೊಂದೆ ಹೋಗು ನೀನೊಂದು ಅಭ್ಯಾಸ ಇತ್ತು. ಬಹುಶಃ ಅವ್ನು ಎತ್ತೆರಡೆ ಬೈದ ಪುಟ್ನಾಗನೇ ಬೈದು ಆ ಕಾಲೋಡು ನಂಗೆ ಯಕ್ಷಗಾನ ಒಂಜಿ ಇದು ಬಾಜೆ ಪತ್ತೊಂದು ತೂಟೆ ಪತ್ತೊಂದು ಪೋಪು ನಂಚೋ ಕಾಲ ದೇರ್ಲ ಕಟ್ಟೆ ಕಿಣ್ಯ ಕಲ್ಲಪಾಡಿ ದೂರ ಮೊದಲ ಒಂದು ಪತ್ತೊಂದು ಜೋಕುಲನೊಟ್ಟಿಗೆ ಎನ್ನ ಫ್ರೆಂಡ್ಸ್ನೊಟ್ಟಿಗೆ ಹೋದು ಅವಳು ಹೆಂಗೆ ಹೆಚ್ಚು ಆಕರ್ಷಣೆ ಆಯ್ನಿ ಭರತನಾಟ್ಯದ ಸ್ತ್ರೀವೇಷ ಯಕ್ಷಗಾನ ಸ್ತ್ರೀವೇಷ ಐತಪ್ ಶೆಟ್ರು ಅಂದಿತ್ತೇರಿ ಬೊಕ್ಕ ಪುರುಷೋತ್ತಮ ಭಟ್ರು ಕೆಲದಕ್ಲ ಪುದಾರಿ ಹೆಂಗೆ ಬರ್ಪೂಜಿ ಎನ್ನ ಮನಸ್ಸು ಐಕ್ಯ ಅಂದೇಕ್ ಹೋದು ಇಲ್ಲಲ್ಲಿ ಬತ್ತದು ಜೋಕುಲು ಮತ್ತೆ ಎಂಕ್ಲು ಮನದನ್ನ ಆಟ ಮಾಡ್ಕೊಂಡು ಐಟಿ ಯಾನು ಅಮ್ಮನ ಸೀರೆ ಮತ್ತೊಂದು ಶ್ರೀವೇಷ ಮಾಡ್ಕೊಂಡು ಇತ್ತಿಲ್ಲ ಅಂಚ ಅವು ಬುಲೆದು ಪೋನಾಗ ಬೊಕ್ಕ ಆ ಕಾಲೋಡು ನೃತ್ಯ ಕಲ್ಪನೆ ಮತ್ತು ಆಸ್ಪದ ಇಜ್ಜಾಂಡು ಬೊಕ್ಕ ನಾನು ಟ್ರೈನಿಂಗ್ ಪಾಡ್ನಿ ಬಂದಾಗ ಎನ್ನ ಚಿಕ್ಕಮ್ಮ ವರ್ತಿ ಕಮಲಾಬಾಯಿ ಪಂದು ಬಲ್ಮಲ್ ಟ್ರೈನಿಂಗ್ ಸಲ ಟೀಚರ್ ಆದಿತ್ತಾರೆ ಆರು ಶುರುಕು ಏನು ಜೀವನದ ಸಾಧಿಗೆ ಒಂಜಿ ಉಪ್ಪಡ ಪಂಡತೆ ನಾನು 18ನೇ ವರ್ಷ 1951 ಅಂದೆ ಆ ವರ್ಷೋಡು ನನ್ನ ಟ್ರೈನಿಂಗ್ ಸೇರಾಯರು ಇಂಚ ಟ್ರೈನಿಂಗ್ ಅದು ಬರ್ತದೆ 52 ನೈಸೋಡಿ ಅನ್ನೋ ಮಾಸ್ಟ್ರಾಯೆ ಅದು ರೆಂಜಾಡಿ ಪಂಡ ಒಂಜಿ ಮುಸ್ಲಿಂ ಶಾಲೆಡು ಒಂದೆರಡು ಮುಚ್ಚಿಂಗಲ್ ಸರ್ವಿಸ್ ಬಂದು ದೇರ್ಲ ಕಟ್ಟೆ ಶಾಲೆಡು 5 ವರ್ಷ ಹೆಣ್ಮ ತಿಂಗಳದನ್ನ ಅವಳು ಇತ್ತೆ ಒಕ್ಕ ನಾನು ಉಳ್ಳಾಲ ಮಗವೀರ ಹಿರಿಯ ಪ್ರಾಥಮಿಕ ಶಾಲೆಗೆ ನನ್ನ ಎತ್ತಿರು ಅವಳು ಬರ್ತದೆ ಅವಳು 33 ವರ್ಷ ನೆಲ್ಲ ಒಟ್ಟಿಗೆ ಸೇರೊಂದು ಕಷ್ಟ ಹೊಂದಿರ್ತೀನಿ ಆಂಡಲ್ಲ ರಡ್ಡೆಲ್ಲ ಒಂಜೇ ತಕ್ಕರಿಟ್ಟು ತೂಗೊಂದು ಪೋದು ಎರಡು ಸೇವೆಲ್ಲ ಪಂಡ ಇಂಕ್ಲು ಮಲ್ಲ ಮಾಸತ್ತು ಹಿರಿಯ ಪ್ರಾಥಮಿಕ ಶಾಲೆ ಆಂಡ್ಲ ಮಾತೇರ್ನ ಒಂಜಿ ಪ್ರೀತಿ ನಿಧಿ ಒಂದು ಅಯ್ನ ಸುಧಾರಿಸೊಂದು ಪೋಪು ನಂಚಿನ ಒಂಜಿ ಮನಸ್ಥೈರ್ಯ ನಡೆಯುತ್ತೇನೆ ಅದಕ್ಕೆ ಇಂಕೆ ಈ ನೃತ್ಯ ಯಾನೆ ಮನ್ಪುನಾಗ ಟ್ರೈನಿಂಗ್ ಶಾಲೆಡು ತರಬೇತಿ ಶಾಲೆಡು ರಾಜನ್ನಯ್ಯರ್ ಪಂಡದು ಅವರಿಗೆ ಬರ್ತಿತ್ತೇರು ಆರು ನಮ್ಮ ದಕ್ಷಿಣ ಕನ್ನಡಗ ನೃತ್ಯವನ್ನು ಕೊಂದು ಬತ್ತಿನಾರೆ ನೃತ್ಯ ಪಂಡ ಇಂಚಿನ ಅಂದು ರಾಜನ್ನಯ್ಯರೆ ಆರು ಎಂಕ್ಲಿಗೆ ವಾರ್ಷಿಕೋತ್ಸವಕ್ಕೆ ಡಾನ್ಸ್ ಕಲ್ಪೈರೆ ಬತ್ತಿತ್ತೇರು ಅಪ್ಪ ಎಂಕ್ಲು ಕೆಲವು ಆಂಜೋಕುಲು ಮತ್ತ ಎಂಕೆಲ್ಲ ನೆನಪುಜ್ಜಿ ಒರಿಯ ನೆನಪುಂಡು ಶರೀಫ್ ಪಂಡದವ್ರು ಇತ್ತೇರು ಸಾಯ್ಬೇರೆ ಎಂಕ್ಲು ಮತ್ತೆ ಆರ್ನ ಒಟ್ಟಿಗೆ ಟ್ರೈನಿಂಗ್ ಅದು ಸ್ಕೂಲ್ ಡೇಗೆ ಮತ್ತೆ ಒಂದು ಬಂದಿತ್ತ ಅವೇ ದುಂಬು ಬತ್ತದು ಈ ಡಾನ್ಸ್ ಕಲ್ಪೋಡು ಅನ್ಬಕ್ಕ ದೇರ್ಲ ಕಡೆ ನಾನು ಮಾಸ್ಟರ್ ಆದ ಉಪ್ಪನಾಗ ಕಲ್ಪೋಡು ಒಂದು ಎಂಕ ಮನಸ್ಸು ಒಂದು ಇತ್ತಿಲು ಬಕ್ಕ ಅಪ್ಪಗ ಸಂಜೀವ ಮಾಸ್ಟರ್ ಒಂದು ಕಾವೂರೋಡು ಎಂಕಲ್ನ ಶಾಲೆ ಹಿಡಿತೇರು ಬಕ್ಕ ಬೇರೆ ಪ್ರೇಮನಾಥ್ ಮಾಸ್ಟರ್ ಎಂಕಲು 3 ಜನ ಒಟ್ಟಿಗೆ ಅದು ಅಪ್ಪಗೆ ಎರಡು ರಾಜನ್ನಯ್ಯರ್ ನಡೆ ಪೋಪು ನಿಂತು 6 ಮೂಲು ಬಿಡ್ದು ಕೇರಳಕ್ಕೆ ಹೋಗ್ತೇರು ಬಕ್ಕ ವಿಠಲ್ ಮಾಸ್ಟರ್ ಇದ್ದಲ್ಲಿ ಎಂಕಲು ಸೇರಿಯ ಅಂತ ಅವ್ರನ್ನೊಟ್ಟಿಗೆ ತುಂಬ ಮಸ್ತ್ ವರ್ಷ ಕಲ್ತದು ಮಸ್ತ್ ಒಟ್ಟೊಂದು 5 ವರ್ಷ ಅವ್ರನ್ನೊಟ್ಟಿಗೆ ಇತ್ತ ಎಂಕಲು ಪರ ರಾಜ್ಯದ ಕೆಲವು ಕಲಾವಿದರು ಮುಖ್ಯವಾದ ವೈಜಯಂತಿ ಮಾಲ ಇ.ವಿ. ಸರೋಜ ಕಮಲ ಲಕ್ಷ್ಮಣ ಮಕ್ಕಳ ಕಾರ್ಯಕ್ರಮದ ಪುರಭವನೋಡು ಅವಂದಿತ್ತು ಕಾಯ್ಕು ದುಂಬು ಡಾನ್ ಬಾಸ್ಕೋಲ್ಡ್ ಅಂತ ಒಂದಿತ್ತು ಐಕ್ ಇಪ್ಪೋದು ತೂನಾಗ ಎನ್ನ ಮನಸ್ಸು ತೋಜೊಂದಿತ್ತು ಎಂಕ್ಲು ಕಲ್ತು ಒಂದು ಶಾಸ್ತ್ರೀಯವಾದ ಒಂದೊಂದು ಇಜ್ಜ ಪಂಡ ಮನಸ್ಸು ಒಂಜಿ ಒಂದು ಒಂದಿತ್ತು ಅಪ್ಪ ದಾದ ಮಾಸ್ಟ್ರಿಗೆ ವಿಠಲ್ ಮಾಸ್ಟರ್ ಎನ್ಕ ಸುರು ಹೆಜ್ಜೆ ಕಲ್ಪ ನನ್ನ ಮೂಲ ಗುರು ಅದಕ್ಕೇನ್ರೆ ಪೋಡಿಕೆ ಪೋಲಿಯೋ ಅಂದು ಬೊಕ್ಕ ಮನಸ್ಸು ಮಂತದು ಕೆಂದು ಆರ್ನ ಗುರು ರಾಜನ್ನಯ್ಯರಿಗೆ ಪೋಯನ ಆರಪ್ಪ ಕೇರಳ ಅಡಿತೇರು ಆರ್ಬೋದು ಆರುವಂಥ ಸಮಯ ಪಾಠ ಬಂತು ಅದು ಬೊಕ್ಕ ಪಂಡಿರಾರು ಎನ್ನ ಈ ಭರತನಾಟ್ಯಡು ಅಂತ ಮಿಕ್ಸ್ ಉಂಟು ಪಂಡ ಕಥಕಳಿ ಎಡ್ಡೆ ಮಂತ ಅಂತೇಳಿ ಡಾನ್ಸ್ ಡ್ರಾಮಾ ಬೊಕ್ಕ ಪೂತನ್ನ ಮೋಕ್ಷ ಇಂಚ ಉಂಡು ಬೊಕ್ಕನಿಕ್ಕೆ ಶುದ್ಧವಾಗಿ ಕಲ್ಪಡು ಅಂದ
ಕೇರಳ ಕಲಾಮಂಡಲಡು ರಾಜನ್ ರತ್ನ ಪಿಳ್ಳೆ ಪಂದು ಉಳ್ಳೇರು ಅರೆ ಕೈತರೆ ಕಲ್ಪನೆ ಪೋ ಅನ್ನಕ್ಕೆ ಹೆಲ್ಪ್ ಮನ್ಪೆ ಸಹಾಯ ಮನ್ಪೆ ಪಂಡೇರು ಇಪ್ಪ ಆಶೀರ್ವಾದ ಮಂತೆ ನಡೆ ಕಡಪುಡಿಯರು ಈ ರಾಜರತ್ನ ಪಿಳ್ಳೆ ಸೇಲಂ ರಾಜರತ್ನ ಪಿಳ್ಳೆ ಅರ್ನ ಪುದರ್ ಆರು 1400 ಸಂಪ್ರದಾಯ ಮಿನಾಸುಂದರ ಪಿಳ್ಳೆ ಚೊಕ್ಕಲಿಂಗ ಪಿಳ್ಳೆ ಮಿಕ್ಲ ಇದ್ದಾರೆ ಕಲ್ತಿನಾರು ಅರೇನು ವಲ್ಲತ್ತೋಳು ಈ ಕಥಕ್ಕಳಿಗೊಂದು ಹೊಸತ್ತೊಂದು ಆಯಾಮಕ್ಕನ ವಲ್ಲತ್ತೋಳು ಅರೆನ್ನ ಭರತನಾಟ್ಯಕ್ಕೂ ಪ್ರಾಚಾರ್ಯ ಇರೋದು ಕರಪುಣ್ಣಿ ಅಂತ ಅನ್ಬೇಕ ಶೈಲಿ 1400 ಶೈಲಿ ಅದೇನ ಸ್ಟೈಲ್ 1400 ಸ್ಟೈಲ್ ಸುಮಾರು ಸ್ಟೈಲ್ ಉಂಟು ಅಂಡ್ ಹೆಚ್ಚಿನ ಮಕ್ಕಳು ಮಾತ್ರ 1400 ಸ್ಟೈಲೇ ಅವೊಂದು ಆಯ್ತ ಜತಿ ಬೊಕ್ಕ ಆಯ್ತ ಮೂಮೆಂಟ್ಸ್ ಅವು ಮಾತ್ರ ಒಂದು ರೇಖಾಬದ್ಧವಾಗಿ ಉಂಡು ಅಂಚಾದು ಎಂಕ್ಲೆಗ್ ಎಂಕಿಲ್ಲ ತುಂಬ ರಾಜರತ್ನ ಪಿಳ್ಳೆ ಕೂಡ ಬಾರಲ್ಲ ಅಂತೇನೆ ಬಾರಿ ಅಡ್ಡ ಬರೀ ಸಾತ್ವಿಕೆ ಪಂಡ ಅರೇನು ಅವ್ರ ಗಾಂಧಿ ಮಹಾತ್ಮ ಗಾಂಧಿಯರ ಲೆಕ್ಕನೆ ತಿಯಾರು ಅರೇನು ತುಂಬ ಪ್ರೀತಿ ಮಂತಲ್ಲಿ ಎತ್ತದು ಕಲ್ಪದು ದೈಡ್ದಕ್ಕೆ ಗಿಡ ಅರಿನ ತರ್ಪುಡ್ದು ಅಂಚ ಅರಿಂಗೆ ಮಸ್ತ್ ಆಶೀರ್ವಾದ ಮಂದೇರು ಬೊಕ್ಕ ಯಾನ್ ಪನ್ಪುನಿ ಯಾರು ಇಲ್ಲಡೆ ಬತ್ತು ಪುನಗಲ ಮಸ್ತ್ ಸದನ್ನ ಕೈಗೆ ತರೆದಿದ್ದು ಅರೆಗೆ ಯಾರ ಬ್ರಹ್ಮಚಾರಿ ಯಾನ್ ಪೋನಗಾರನ ಅಮ್ಮ ಮಾತಾಡ್ತಾರೆ ಅರನ್ನ ಪ್ರೀತಿ ಮಾತ್ರ ತೂತೇರು ಅರ್ನ ಅಕ್ಕ ಇತ್ತಾರೆ ಅರ್ಧ ತೂತೇರು ಬೊಕ್ಕ ಇಂಚಿ ಅರೆಗು ಅಂತ ಬರ್ಪುಲಕ ಎಂಕ್ರು ಮಾತೆರ್ಲಾಡ ಅಭ್ಯಾಸ ಮನ್ಪೇರು ಪೋಯರು ಮನ್ಪುಲಕ ಮಂತ ಮುಲ್ ಬಾತನ ಪೋಗ ಪಡ್ಡಂಬೈಲಿ ವೆಂಕಟರಮಣ ಗೌಡರ್ನ ಮಗಳಿಗೆ ಒಂದು ಸಮಯ ಪಾಠ ಮಾಡ್ಬೋದು ಅಂದು ಅವಳು ಬತ್ತಿತ್ತೇರು ಅವಳು ಬತ್ತಿತ್ತನಾರು ಅವಳು ಸುಮಾರು ಸಮಯ ಇತ್ತದು ಒಂದಿನ ಅವಳು ಹೃದಯದೊಂದು ತೊಂದರೆ ಅದು ತೀರ್ಪೋಗರು ಎಂಕ್ ಬಕ್ಕ ಯಾರ ಪಂಡೇರು ಯಾರು ಜನ ಬಾತ ಪಂಡೇರು ಬಕ್ಕ ಯಾನ ಬಡಿದಿ ಬಕ್ಕ ನನ್ನ ನನವರಿ ಶಿಷ್ಯ ಬಾಲಕೃಷ್ಣ ಮಂಜೇಶ್ವರ ಆಯನ್ಲೆತ್ತೊಂದು ಅರನ ಪಾರ್ಥಿವ ಸರಿ ಕೊಂದು ವರ್ಕ ಪಂಡ ಅರಡ್ಗೆ ಅನ್ ಪಂತೆ ಹಿರಿಯರ್ಲಿ ಇಜ್ಜರು ನೆನಪೊಡ್ಚಿ ಆ ನೀರಿನ ಮಗೆ ನನ್ನ ಬಡದಿಲ್ಲ ಪಂಡ ಈಗ ಆ ಇಲ್ಲಿಡುತ್ತದು ಪರ ಇಲ್ಲಿಡು ಅವ್ರು ಹಿರಿಯಗೆ ಒಂದು ಬೋಡ ಬಕ್ಕ ಹಿರಿಯಗೆ ಹೆಂಚಿನ ಏರ್ಲ ಕಲ್ಪೇರ ಬತ್ನಕ್ಲು ಬರಾಡು ಹಿರಿಯಗೆ ಅವು ಅಂಡ ಹಿರಿಯಗೆ ಇಜ್ಜು ನೆನಪೊಡ್ಚಿ ಬಕ್ಕ ಅಡೆ ಪೋನಾಗ ಅರೆ ವೆಂಕಟರಮಣ ಗೌಡ ಪಂಡ ನಿಂಚೆ ಆರು ಪಂಡೆ ಬೊಡ್ಚು ಭಾಷೆ ಮೂಲೆ ಯಾರನ್ನ ಕ್ರಿಯೆ ಈರೇ ಮನ್ಪುಲೆ ಅರ್ನ ಕೆಲಸ ಮಾತ ಮೂಲೆ ಮನ್ಪುಗ ಬಂದು ಬಕ್ಕ ಅರ್ನ ಆ ಒಂಜಿ ಭಾಗ್ಯ ಹೆಂಗೆ ತೆಗೆದುಂಡು ಬೊಕ್ಕ ವರ್ಷ ಪ್ರತಿ ಅನ್ನ ಅಪ್ಪ ಅಮ್ಮನ ಒಟ್ಟಿಗೆ ಅರೆಗಿಲ್ಲ ಒಂಜಿ ಅರ್ನ ಕ್ರಿಯೆ ನಾನು ಮಂತ್ರ ಒಂದು ಆಶೀರ್ವಾದ ತೆಗೆದು ಈ ಕಲಾಕ್ಷೇತ್ರಡು ಒಂಜಿ ಎಲ್ಲಿ ಎಪ್ಪುತ್ತಾರೆ 4 ಜನ ತೂಪುನಾತ್ ಕೇರ್ನಾತ್ ಒಂಜಿ ಗೌರವ ತಿಕ್ಕಿನ ಪಂಡು ಅರ್ನ ಆಶೀರ್ವಾದ ಬಂದು ನೆನಪು ಅಂಚನೆ ಜತಿ ಬೊಕ್ಕ ನಟುವ ಅಂಗಡಿ ವಿಶೇಷವಾದ ಗುರುತ ಸೌಂದರ್ಯ ಜನಕ್ಕೂ ಜೊತೆ ಬಗ್ಗೆ ಅವು ಏನ್ ಪಂಡುಜ ಕೆಲದಕ್ಲಿ ಅಕ್ಲ ಮೈಟ್ ಮತ್ತೆ ಪನಲ್ಲ ಹಿರಿಯ ಪಾತಿರ್ವಾರು ಅವು ಹಿರಿಯನ ಒಂಜಿ ದೇಹೋಡು ಒಂಜಿ ಅವು ಉಂಡು ಅಂಚನೆ ದೆಟ್ಲ ಎಂಕ ಒಂಜಿ ದಾನ ಒಂಜಿ ಮಾಸ್ಟ್ರಿ ಮೂಲ ಕಲ್ಪುನಾಗ ಅರನ್ನ ಕೆಲವು ಅರಂಗೇಟ ಏನ ನಟುವಂಗ ಲೆತ್ತೊಂತೇರು ಯಾನ್ ಪಂಡು ಅಂತ ಸುಂದರಾಚಾರ್ಯ ಪಂಡದೇವ್ರು ಹಾಡುಗಾರು ಅರೆಗೆ ಒಂದು ಮೃದಂಗಿಸ್ಲಾರೆ ಆರುಲ್ಲೇರು ಸರಿ ಎಂಕ್ ಇನ್ನು ಬೇತೆ ಪ್ರೋಗ್ರಾಮ್ ಏನೊಂದು ಕಾಂಪಿಟಿಷನ್ ಇತ್ತು ಪೋಯರ್ ಉಂಡು ಬನ್ನಾಗ ಪಂಡೇರು 6 ಮನ್ಪುನಿ ಸಂಗೀತೋಗು ಈ ಮನ್ಪುನಿ ನಾಟ್ಯೋಗು ಅಂತಂದು ಈ ಬರ್ಬೇಕ ಪೋತೇನ ಅರ್ನ ಆಶೀರ್ವಾದ ಎಂಚನ ಮಾತಲ್ಲ ಅಂಡ ಕಲಾವಿದರು ಮಾತ್ರ ಒಪ್ಪುದು ಎಂಕೊಂಜಿ ಗೌರವದ ಸ್ಥಾನ ಕೊಡ್ತಾರೆ ಸರ್ಕಾರ ಕೂಡ 85ನೇ ಇಸವಿಡು ಪುರಸ್ಕಾರ ಅಂದ ಒಂಜೊಂದು ಕೊರಿಯರು ಅವು ಕೊಳ್ಳೆಗಾಲ್ಡ ಆದಿತ್ತು 91ನೇ ಇಸವಿಡು ಕರ್ನಾಟಕ ಕಲಾ ತಿಲಕ ಅಂದು
అయితే ಬೆರಿಕ್ ನಿಜವಾದಂಡ ರಾಜ್ಯೋತ್ಸವ ತಿಕ್ಕೊಡುತ್ತೇನೆ ಬೊಕ್ಕ ವಾಯ್ಕ್ ಬೆರಿಕ್ ಆಯ್ತು ಬೆರಿಯ ಪೋಪನ ಅಭ್ಯಾಸ ಇಜ್ಜಿ ಶಾಂತಲ ಅವಾರ್ಡ್ ತಿಕ್ಕೊಂಡು ಅಡ್ದು ಬೊಕ್ಕ ಈ ವರ್ಷ 17ಕ್ಕೆ ಅವಲ ತಿಕ್ಕೊಂಡು ಐಕ್ ಮಾತ ಕಾರಣ ಎಂಚನ ಪಂಡ ಯಾನು ಒಂಜಿ ನಿರ್ಮಲ ಮನಸ್ಸು ಪಂಡು ಕೊರ್ತೆ ಬೊಕ್ಕ ವಂಚನೆ ಇದ್ದಂದೆ ಖಂಡಿತ ಅವು ಬೊಕ್ಕ ಗುರುವಿನ ಆಶೀರ್ವಾದ ಎಂಕ್ ನಿಜವಾದ ಇತ್ತಿಡ್ದು ಅದು ಮಲ್ಲ ಒಂಜಿ ಕಲಾವಿದತ್ತೆ ಅನ್ಲೈತೆ ಮಾತೆಲ್ಲೈತೆ ವಿದ್ವಾನ್ ಆಯ್ರಲ್ಲೇ ಗುರು ಪನ್ಪೇರು ಶಿಕ್ಷಕ ಪೋದು ಗುರು ಆತನಿತ್ತೆ ಅನಿತ್ತೆಲ್ಲ ಪನ್ಪೇರು ನನ್ನ ಗುರುನ ಪನ್ಪೇರು ಅನಿತ್ತೆಲ್ಲ ವಿದ್ಯಾರ್ಥಿ ಆತಿ ಉಲ್ಲೆ ಕಲ್ಪನಾ ಮಹಾಸಾಗರು ನಮ್ಮೊಂಜಿ ನೀಂದೊಂದು ಪೋಪುನಿ ಮೆಲ್ಲ ಅಂತ ಬಣ್ಣಲ್ಲಿ ಕೊಡಂಜಿ ಪಾತ್ರ ಉಂಡು ಒರಿ ಗುರುಗ್ ನಿಜವಾದ ಉಡಲ್ಗೆ ಸನ್ಮಂತ ಏಪ ತಿಕ್ಕುನು ಅಂಡ ತಾನು ವಿದ್ಯೆ ಕಲ್ಪನೆ ಶಿಷ್ಯರ್ನಕುಲು ತಮರ್ದು ಎತ್ತರ ಪೋಣಂದಂಡ ಅತ್ತಂದಂಡ ತನ್ನ ಒಂಜಿ ಮಟ್ಟಗೆ ಬರ್ತಿರಂದಂಡ ಖುಷಿ ಈರ್ನ ಶಿಷ್ಯರ್ನಕಲ್ಲ ಪಟ್ಟಿ ಬರ್ಕೊಂಡಂಡ ಮಲ್ವಲ್ಲ ಪಟ್ಟಿಯೇ ಉಂಡು ಮಲ್ವಲ್ಲ ಸಾಧಕಿರ ಉಳ್ಳರು ಶಾರದಾ ಮಣಿಶೇಖರ್ ಉಪ್ಪರ ಚಂದ್ರಶೇಖರ್ ನಾವಡರ್ ಉಪ್ಪರ ಯಾವತ್ತಂದಂಡ ಬಾಲಕೃಷ್ಣ ಮಂಜೇಶ್ವರ್ ಅಕಲ್ಲಪುರ ಈ ಸಾಧನೆ ಪುರತುನಗ ಬಹುಶಃ ಈರ್ನಾಥ್ ಹೆಚ್ಚ ಶಿಷ್ಯರ್ನಕುಲು ಗುರು ಆತಿನಿ ಬಹುಶಃ ಬೇತಿರ್ಲಿಜ್ಜಿರಂದೆ ನಾನು ಅವು ಸತ್ಯನೇ ಅವಳೊಂದು ಲಿಸ್ಟ್ ಉಂಟು ಆಯ್ತು ಅಕುಲು ಮಲ್ಪನ ಸಾಧನೆ ಪರಂಪರೆ ಕೆಲವು ದಕ್ಲಿಗೆ ಗುರು ಆದಿತ್ಯನಾಯಕ ಆಯನ ಶಿಷ್ಯ ಅಭ್ಯುದಯ ಆಗಿ ಮತ್ಸರೋಪರ ಹೆಚ್ಚಿನ ಕೆಲವು ದಕ್ಲೆ ಉಪ್ಪುಂಡು ಮಾತಿರ್ಲ ಪನ್ಪೂಜಿ ಎಂಕ ಅವು ಒಂಜಿ ಎಂಚನ ಒಂಜಿ ಸಂತೋಷ ಪ್ರತಿ ವರಿಯನ ಇತ್ತ ಸಾಧಾರಣ ಒಂಜಿ 45-50 ಜನ ಎಂಕ್ ಒಂಜಿ ಸನ್ಮಾನ ಮಂದಿರು ಮೋಹನ್ ಒಂದೊಂದು ಅಕ್ಲ ಮಾತ ಕಾರ್ಯಕ್ರಮಗಳ ಯಾನ್ ಉದ್ಘಾಟನೆ ಮಂತದ್ದು ಇತ್ತೆಗ್ಲ ಅಕ್ಲ ಪ್ರತಿ ವರ್ಷ ಯಾನ್ ಪೋಂದುಳ್ಳೆ ಅಟ್ಟು ಎಂಕ್ ಹೆಚ್ಚ ಒಂಜಿ ಆಂಜೋಕ್ಲ ಪೈಕಡು ಹೆಚ್ಚ ಒಂಜಿ ಕೊಡುವ ನಾ ಚಂದ್ರಶೇಖರ ನಾವಡರು ಬೇತಕ್ಲ ಉಳ್ಳೇರು ನಮ್ಗೆ ಬಾಲಕೃಷ್ಣ ಮಾತಿರಲ್ಲ ಅಂಡ ಯಾನ್ ಪನ್ ಪ್ರತಿಯೊಂದು ಕಾರ್ಯಕ್ರಮ ನಾನು ಲೆಪ್ಪುವೇರು ಯಾನ ನಿಜ್ಜಂದಾರ ಮಂತ್ರ ಕಮಲ ಭಟ್ಟು ಶಾರದಾ ಮನೆ ಮಾತಿರ್ರ ಅವು ಯಾನು ಪೋಂದಿತ್ತೆ ಎನ್ನ ಸೇವೆ ಅವು ಎನ್ನ ಆರಾಧನೆ ಪಣದು ಯಾನು ಪೋಂದು ಇತ್ತೆಗೆಲ್ಲ ಮಂತೊಂದಿಲ್ಲ ಮುರನ್ಲ ಪೋದಿತ್ತು ಮಂತೊಂದಿಲ್ಲ ಅವು ಅಟ್ಟು ಅಂಚ ಆಯ್ನೆಡ್ದಾದು ಮೂಲು ಪನ್ಪೇರು ದಕ್ಷಿಣ ಕನ್ನಡ ಜಿಲ್ಲೆಡು ಶಾಸ್ತ್ರೀಯ ಮಟ್ಟಗೆ ಒಂದು ಕೊಡುಗೆ ಕೊಡ್ತಾರೊಂದು ಖಂಡಿತ ಕಲಾವಿದರು ಪನ್ಪೇರು ಯಾನೈನು ಪಂಡ ಇಂಗೇಟ್ ಸಂತೋಷ ಅಂಚು ಪನ್ಪೇರು ಪಂಡದು ನಿಜವಾದ ಯಾನ ಮಂತಿದೆ ಅಂಚ ಈ ಕ್ಷೇತ್ರ ಅಭಿವೃದ್ಧಿ ಆವಡ್ನಲ್ಲ ಎಲ್ಲ ಮಸ್ತ್ ಜನ ಬಂದಿರಿ ಅಭಿವೃದ್ಧಿ ಆವಡ್ ಎಂಕ್ ಇತ್ತೆಲ್ಲ ಒಂದು ಬೊಕ್ಕ ನಿಷ್ಠುರವಾದ ಯಾನು ಪಾತಿರ್ವಾದಾಯ ಪನ್ನಂಗೆ ಕೆಲವುದಕ್ಲು ಶಾಸ್ತ್ರದ ಚೌಕಟ್ಟಿಡ್ದು ಪಿದಾಯಿ ಪೋಪೇರು ಅವು ಪೋಯರೆ ಬಲ್ಲಿಂದ ಯಾನಾಯ್ತು ರಾಜಮಾನ್ಪೇರು ಸಾಧ್ಯನೇ ಇಜ್ಜಿ ಇದಕ್ಕೊಂಜಿ ಏತೇ ಸಂಪ್ರದಾಯ ಇತ್ತಲ್ಲ ಆಯಾ ಸಂಪ್ರದಾಯಕ್ಕೊಂದು ಚೌಕಟ್ಟುಂಡು ಐತೇ ಮನ್ಪಡೋದು ಐತ ಪಿದಾಯಿ ಪೋಂಡ ಜನಕ್ಲ ರಂಜನೆ ಪಡೋದು ಮನ್ಪೇರೆ ಬಲ್ಲಿ ಬಂದು ಎನ್ನ ಅಭಿಪ್ರಾಯ ಪಾತೆರ ಬಂಡಾರ ಭರತನಾಟ್ಯದ ಈ ಕಿಚ್ಚಿ ಮಚ್ಚಾರ ಕೆಲವರೆಗೂ ಈ ಭರತನಾಟ್ಯದ ಮೂಲ ಅಂತೂ ಅಂಡ ಭರತ ಮುನಿ ಆ ಇಂದ್ರಲೋಕದ ಸಭೆಕ್ ಪತೋಪೇರ್ನ ಪಸವಂಜಿ ಶಾಸ್ತ್ರ ಉಂಡು ತನ್ನ ರಡ್ಡಿ ಶಿಷ್ಯರ್ನಕಲು ವಿದ್ವತಾತಿನ ಶಿಷ್ಯರ್ನಕಲು ವಿಭಾವರಿ ಒಂಜಿ ಆ ವಿಭಾವರಿ ಕಿಚ್ಚಿ ಮಚ್ಚಾರ ತೋಜನ ಹೇಳ್ತಾರೆ ಶಬರಿಯಾದ ಪುಟ್ಟುನಿಗೆ ಒಂಜಿ ಶಾಪ ಅದು ಖಂಡಿತ ಈತೊಂಜಿ ಪವಿತ್ರ ಇವನ ವಿದ್ಯೆ ಇನಿಕ್ಲ ಕೆಲವೇರು ಪವಿತ್ರತೆಯನ್ನು ಒರಿಪನ ಒಟ್ಟು ಕಿಚ್ಚಿ ಮಚ್ಚಾರ ಅಕಲೆ ದಾತ ಮನ್ಪರ್ ಅವು ಅಲ್ಪ ಸಂತೋಷ ಆತೆ ಇದೆ ಒರಿ ಅಭಿವೃದ್ಧಿ ಯಾನು ಏರ್ನ ಕಾರ್ಯಕ್ರಮ ಒಪ್ಪೊಂಡಲ್ಲ ನಿಜವಾದ ಕೆಲವು ಮಾತಿಗೆ ನಾನು ಲೆಪ್ಪು ರಂಗಪ್ರವೇಶ ಆಯ್ಕೊಂಡಕ್ಕೆ ಅವ್ಳು ಎಂತ ತೊಂದರೆ ಎತ್ತಿಂದಲ್ಲ ನಮ್ಮ ಅಲ್ಪ ಪನೀರ ಬಲ್ಯ ಆಯ್ತು ಒಕ್ಕಲೆತ್ತ ದಿಂಚ ಪನೋಡು ಅವು ಪಿರ ಬರ್ತದು ಟೀಕೆ ಮಂತದ್ದು ಅಂಜೆ ಆ ಒಂಜಿ ಪೊಣ್ಣು ಬಾಲೆ ಒಂಜಿ 4 ವರ್ಷ ಕಲ್ತದು ಪ್ರಾಕ್ಟೀಸ್ ಮಂತದ್ದು ಅದು ಸ್ಟೇಜಿಗೆ ಪೋನ ಒಂದು ಎಲ್ಲೆಲ್ಲಿ ಅಂದ್ರೆ ಐನ ನಮ್ಮ ಟೀಕೆ ಪಂದು ಮನ್ಪೆರ ಬಲ್ಲಿ ಪಂಡ ಅಕ್ಲ ಕಲೆತ ಲಕ್ಷಣಗಳ್ಡ ಉಂಡ ಅಕ್ಲೆ ನಮ್ಮ ಅವಳು ಎಡ್ಡಾಂಡದೆ ಪಂದ ನಮ್ಮ ಆಶೀರ್ವಾದ ಮನ್ಪಡು ಹೊರತು ಅಲ್ಲಿ ಟೀಕೆ ಅದೇಟು ಮನ್ಪೆರ ಬಲ್ಲಿ ಮಂತಿನ ಅಕ್ಲಿಗೆ ಅವು ಉಳ್ಳೇರು ಆಂಡ ಎನ್ನ ಅಂದಾಜು ತೋಜು ನಾವು ಮಾನಸಿಕವಾದ ಅಕ್ಲಿಗೆ ಐಟು ನೆಮ್ಮ ತಿಕ್ಕುಜುಂದು ಎನ್ನ ಒಂದು ಅಭಿಪ್ರಾಯ. ನಾನು ನೃತ್ಯ ಗುರು ಉಳ್ಳಾಲ್ ಮೋಹನ್ ಕುಮಾರ್ ಅವರ ಪುತ್ರಿ ಹಾಗೂ ಶಿಷ್ಯೆ.
ನಿಜಕ್ಕೂ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಯಾಕೆಂತ ಹೇಳಿದರೆ ನಾನು ಚಿಕ್ಕಂದಿನಿಂದಲೂ ಈ ಗೆಜ್ಜೆಯ ಶಬ್ದ ಕೇಳಿ ಹುಟ್ಟಿ ಬೆಳೆದವಳು. ಮನೆಯಲ್ಲಿ ಸದಾ ಇದು ನೃತ್ಯ ತರಗತಿ ನಡೀತಾ ಇರ್ತದೆ. ನನಗೂ ಕ್ರಮೇಣ ಆಸಕ್ತಿ ಹುಟ್ಟಿ ನಾನು ಸುಮಾರು 6ನೇ ವಯಸ್ಸಿಗೆ ಈ ನೃತ್ಯ ಕ್ಷೇತ್ರಕ್ಕೆ ಕಾಲಿರಿಸಿದೆ. ಅಂದಿನಿಂದ ಇಂದಿನವರೆಗೆ ನಾನು ನೃತ್ಯ ಕಲಿಸ್ತಾ ಬರ್ತಾ ಇದ್ದೇನೆ. ಅಪ್ಪನ ಹಾಗೆ ಒಂದು ಶಿಸ್ತುಬದ್ಧವಾಗಿ ಹಾಗೂ ಸಾಂಪ್ರದಾಯಿಕ ಆ ಶೈಲಿಯನ್ನು ಹಾಗೆ ಉಳಿಸಿಕೊಂಡು ಅದರಲ್ಲೇ ಹೊಸತನವನ್ನು ಮಾಡ್ತಾ ಬರ್ತಾ ಇದ್ದೇನೆ. ಅಪ್ಪನ ಹಾಗೆ ಒಳ್ಳೆ ಹೆಸರು ಅಂತಲ್ಲ, ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನು ತಯಾರು ಮಾಡಬೇಕು ಅಂತ ನನ್ನ ಆಸೆ. ನಿಜವಾಗಿ ನನ್ನ ಅಪ್ಪ ತುಂಬ ಶಿಸ್ತಿನ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಚಿಕ್ಕದಿರುವಾಗ ಅವರು ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದರು. ಅಧ್ಯಾಪನ ವೃತ್ತಿಯ ಜೊತೆಗೆ ಈ ನೃತ್ಯ ತರಗತಿ ಕೂಡ ನಡೆಸ್ತಾ ಇದ್ದರು. ಹಲವಾರು ಮಕ್ಕಳು ನಮ್ಮ ಮನೆಗೆ ಬಂದು ಕಲಿತಾ ಇದ್ದರು. ಬೆಳಿಗ್ಗೆ ಎದ್ದರೆ ಅವರ ಕೆಲವು ನಿತ್ಯ ಕ್ರಮಗಳನ್ನೆಲ್ಲ ಮುಗಿಸಿಕೊಂಡು ಅವರ ಬಟ್ಟೆ ಒಗೆಯೋದ್ರಿಂದ ಹಿಡಿದು ಆ ಬಟ್ಟೆಗೆ ಇಸ್ತ್ರಿ ಹಾಕೋದು, ಆಮೇಲೆ ಒಂಥರ ನೀಟಾಗಿ ಕ್ಲಾಸಿಗೆ ಬರ್ತಾಯಿದ್ರು. ಕ್ಲಾಸಿಗೆ ಬಂದ ಮೇಲೆ ಪಾಠಕ್ಕೆ ಕೂತ್ರೆ ಮಧ್ಯಾಹ್ನದವರೆಗೆ, ಬೆಳಿಗ್ಗೆ ಕೂತ್ರೆ ಮಧ್ಯಾಹ್ನದವರೆಗೆ ಅವರಿಗೆ ಹೊಟ್ಟೆದು ಅಂದರೆ ಊಟದ ಹಸಿವಿನ ಪರಿವೇ ಇರ್ತಿರಲಿಲ್ಲ. ಕ್ಲಾಸ್ ಮಾಡಿದರೆ ಮಧ್ಯಾಹ್ನ ಒಂದು 2-2ವರೆಗೆ ಮಕ್ಕಳು ಸರ್ ಸಾಕು ಇವತ್ತು ಅಂತ ಹೇಳುವವರೆಗೆ ಪಾಠ ಮಾಡ್ತಾನೆ ಇರ್ತಿದ್ರು ಅವರು. ಆಮೇಲೆ ಅದೇ ರೀತಿ ಅಮ್ಮ ಕರೆದ ಮೇಲೆ ಮಕ್ಕಳಿಗೆಲ್ಲ ಊಟ ನಮ್ಮ ಮನೆಯಲ್ಲೇ ಇರ್ತಿದ್ದಾಗ ಊಟ ಮುಗಿಸಿ ಬಂದು ಮತ್ತೆ ಪಾಠಕ್ಕೆ ಕೂತ್ಕೊಳ್ತಾಯಿದ್ರು. ಆವಾಗಲೂ ಅಷ್ಟೇ, ಸಂಜೆ ಆಗಲಿ ರಾತ್ರಿ ಆಗಲಿ ಅವರಿಗೆ ಯಾವತ್ತೂ ನೃತ್ಯ ಕ್ಲಾಸಿಗೆ ಕೂತ್ಕೊಂಡಾಗ ಅವರಿಗೆ ಬೇರೆ ಯಾವುದರ ಒಂದು ಪರಿವೇ ಇರುವುದಿಲ್ಲ. ಅದು ಬರೀ ಮಕ್ಕಳಿಗೆ ಕಲಿಸೋದೊಂದೇ. ಅದೇ ಥರ ಮಕ್ಕಳಿಗೆ ಅವರು ಕಲಿಸ್ತಾ ಇದ್ದ ಹಾಗೆ ಈ ನೋಟ್ಸ್ ಏನು ಆ ದಿನದ ಪಾಠ ಏನು ಕಲಿಸಿದ್ದಾರೆ ಅದನ್ನು ಅವರೇ ಬರೆದು ಕೊಡ್ತಾಯಿದ್ರು. ಆ ಬರೆಯುವ ರೀತಿ ಸಹ ಹಾಗೆ ಅವರು ಬಹಳ ಚೆನ್ನಾಗಿ ಬರಿತಾಯಿದ್ರು. ಅದರ ಅರ್ಥ ಹೇಳಿಕೊಂಡು ಮಕ್ಕಳಿಗೆ ಕೂಡ ಅರ್ಥ ಕೂಡ ಬರೆದು ಕೊಡ್ತಾಯಿದ್ರು. ಎಲ್ಲ ಮಕ್ಕಳ ಹತ್ರ, ಹೆಚ್ಚಿನಾಗಿ ನಮ್ಮಲ್ಲಿ ಕಲಿತ ಎಲ್ಲ ಮಕ್ಕಳ ಹತ್ರ ಅವರ ಕೈ ಬರಹದ್ದು ಇದೆ. ಅವರ ಪುಸ್ತಕದಲ್ಲಿ ನನ್ನ ಅಪ್ಪನ ಬರೆದ ಎಲ್ಲ ಹಾಡುಗಳಿವೆ. ಅದೇ ರೀತಿ ನಮ್ಮನ್ನು ಕೂಡ ಅದೇ ಥರ ಬೆಳೆಸಿದ್ದಾರೆ, ಶಿಸ್ತುಬದ್ಧವಾಗಿ. ಅದೇ ಥರ ನಮಗೆ ಪಾಠ ಕೂಡ ಅದೇ ಥರ ಕ್ರಮಬದ್ಧವಾಗಿ ಕಲಿಸಿದ ಕಾರಣ ಈಗ ನನ್ನನ್ನು ಹಾಗೂ ಸೇರಿಸಿಕೊಂಡು ಹಲವಾರು ಶಿಕ್ಷಕರನ್ನು ತಯಾರು ಮಾಡಿದ್ದಾರೆ. ಎಲ್ಲ ಹೆಚ್ಚಿನ ಶಿಕ್ಷಕರು ಕೂಡ ಕ್ರಮಬದ್ಧವಾದ ರೀತಿಯಲ್ಲಿ ಕೂಡ ಪಾಠ ಮಾಡ್ತಾ ಇದ್ದಾರೆ. ಅವರ ಶೈಲಿ ಪಂದನಲ್ಲೂರಿ ಶೈಲಿ. ಅವರ ರೀತಿಯಲ್ಲೇ ಮುಂದುವರಿಲಿಕ್ಕೆ ಎಲ್ಲ ಶಿಷ್ಯರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲ, ನಮ್ಮನ್ನು ನೋಡಿಕೊಳ್ತಾ ಇದ್ರು ಚೆನ್ನಾಗಿ, ಆದರೆ ಅದರ ಮುಕ್ಕಾಲು ಜವಾಬ್ದಾರಿ ನನ್ನ ಅಮ್ಮ ವಹಿಸ್ತಾ ಇದ್ರು. ಅದರಿಂದ ಅವರಿಗೆ ಕಷ್ಟ ಆಗಲಿಲ್ಲ ಅಪ್ಪನಿಗೆ ಕಲಿಸಲಿಕ್ಕೆ. ಮನೆಯಲ್ಲೇ ಪಾಠ ಇರುವ ಕಾರಣ ನೃತ್ಯದಲ್ಲೇ ಅವರ ಮನಸ್ಸು ಇಡೀ ಇರ್ತಿದ್ರು. ಮಕ್ಕಳ ಒಂದು ವಿದ್ಯೆಯ ಬಗ್ಗೆ, ಈಗ ನಾವು 3 ಜನ ಮಕ್ಕಳು, ನಾನು ಹಿರಿಯವಳು. ನಾನು ನಮ್ಮ ಊರಿನಲ್ಲೇ ಪ್ರೈಮರಿ ಹೈಸ್ಕೂಲ್ ಮುಗಿಸಿ ಮಂಗಳೂರಿನ ಬೆಸೆಂಟಲ್ಲಿ ನಾನು ಡಿಗ್ರಿ ಮುಗಿಸಿ, ಆಮೇಲೆ ಬೆಂಗಳೂರಿನಲ್ಲಿ ನಾನು ನೃತ್ಯದಲ್ಲಿ ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಆ್ಯಂಡ್ ಕೊರಿಯೋಗ್ರಫಿಯಲ್ಲಿ BA ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನೃತ್ಯದಲ್ಲಿ MA ಮಾಡಿದ್ದೇನೆ. ಅದೇ ಥರ ನೃತ್ಯದಲ್ಲಿ ವಿದ್ವತ್ ಕೂಡ ಮುಗಿಸಿದ್ದೇನೆ. ಇದೆಲ್ಲ ಈ ಥರ ಕಲಿಬೇಕಿದ್ರೆ ಕಾರಣ ನನ್ನ ತಂದೆ. ಯಾಕೆಂತ ಹೇಳಿದರೆ ನನಗೆ ಆ ಒಲವು ಮೂಡಲಿಕ್ಕೆ ಕೂಡ ಕಾರಣ ನಮ್ಮ ಮನೆಯಲ್ಲಿ ಆ ತರಗತಿ ನಡೆಯುವ ಕಾರಣ ನನಗೆ ನೃತ್ಯದ ಬಗ್ಗೆ ಒಲವು ಬಂತು. ಈಗ ನಾವು ಆ ಥರ ಬೆಳಿಬೇಕಿದ್ರೆ ನಮ್ಮ ತಂದೆ ನಮ್ಮ ಕಡೆ ನೃತ್ಯ ಕಲಿಸುವುದು, ಅಧ್ಯಾಪಕರಾಗಿದ್ದು ಕೂಡ ನಮ್ಮ ಕಡೆ ಗಮನ ಇಟ್ಟುಕೊಂಡ ಕಾರಣ ನಮಗೆ ಈ ಥರ ಮುಂದೆ ಬರಲಿಕ್ಕಾಯಿತು. ಅವರು ಬರೀ ನೃತ್ಯ ಇಟ್ಟುಕೊಂಡು ನಮ್ಮನ್ನು ಕಡೆಗಣಿಸ್ತಾ ಇದ್ದರೆ ನಾವು ಈ ಥರ ಮುಂದೆ ಬರಲಿಕ್ಕೆ ಖಂಡಿತ ಸಾಧ್ಯ ಇರಲಿಲ್ಲ. ನನ್ನ ತಮ್ಮಂದರು 2 ಇಂಜಿನಿಯರ್ಸ್ ಆಗಿದ್ದಾರೆ, ಆದರೆ ಅವರಿಗೆ ನೃತ್ಯದ ಬಗ್ಗೆ ಬಹಳ ಆಸಕ್ತಿ ಇದೆ. ಅದೇ ಥರ ನನ್ನ ಮನೆಯಲ್ಲಿರುವಂಥ ತಮ್ಮನ 2 ಮಕ್ಕಳು ಕೂಡ ನೃತ್ಯ, ಸಂಗೀತ, ಮೃದಂಗ ಕಲಿತಾ ಇದ್ದಾರೆ. ಈ ವಾತಾವರಣ ನಮ್ಮ ಮನೆಯಲ್ಲಿ ನನ್ನ ತಂದೆಯವರಿಂದ ಮಕ್ಕಳಿಗೆ ಕೂಡ ಬಂದಿದೆ. ಶಿಸ್ತು ಕೂಡ ನಾನು ಆಗ ಹೇಳಿದ್ದೆ, ಶಿಸ್ತಿನ ಮನುಷ್ಯ ಅಂತೇಳಿ. ಮುಖ್ಯವಾಗಿ ನಾವೆಲ್ಲ ಕಲಿಬೇಕಿದ್ರೆ ಅವರ ಆ ಶಿಸ್ತು ಇದ್ದ ಕಾರಣ ನಮಗೆ ಆ ಕಲೀಲಿಕ್ಕೆ ಆಯಿತು. ಅಂದರೆ ಶಿಸ್ತು ಇಲ್ಲ ಅಂತ ಇರ್ತಿದ್ರೆ ನಾವು ಒಟ್ಟಾರೆಯಾಗಿ ಬೆಳೀತಾ ಇದ್ದೆವು. ಆರೋಗ್ಯದ ಗುಟ್ಟು ಅಂದರೆ ಅವರು ಯಾವುದರ ಬಗ್ಗೆ ತಲೆ ಕೆಡಿಸೋದಿಲ್ಲ ಇತ್ತು. ಬೇರೆ ಯಾವ ವಿಷಯದ ಬಗ್ಗೆ, ನೃತ್ಯ ಬಿಟ್ಟರೆ ಬೇರೆ ಯಾವುದು ಬೇಡ, ಬೇರೆ ಅವರಿಲ್ಲ. ಅದೇ ವಿಷಯ ಮಾತಾಡೋದು, ಅದೇ ಉಸಿರಾಗಿತ್ತು. ಮತ್ತು ಅವರು ನಾನು ಆಗ ಹೇಳಿದಾಗೆ ಅಧ್ಯಾಪನ ವೃತ್ತಿ ಆದ ಬಳಿಕ ಅವರು ಇದರಲ್ಲೇ ತೊಡಗ್ತಾ ಇದ್ರು. ಆವಾಗೆಲ್ಲ ನೃತ್ಯ ಮಾಡಿ ತೋರಿಸ್ತಾ ಇದ್ರು. ಇನ್ನೊಂದು ನಾನು ಹೇಳಬೇಕು ಅಂತ ಹೇಳಿದರೆ,
ಅವರು ಕೂತ್ಕೊಂಡಲ್ಲೇ ಮಾಡೋದಿಲ್ಲ. ಆಯ್ತು, ಈ ಏಜಲ್ಲಿ ಕೂಡ ಅವರು ಈಗ ಅವರಿಗೆ 85 ವರ್ಷ, ಈಗಲೂ ಅವ್ರು ಏನಾದರೂ ಹೇಳಬೇಕು ಅಂದರೆ ಎದ್ದು ನಿಂತು ಅವರಿಗೆ ಕೈಯೆಲ್ಲ ಸರಿ ಇಡ್ಲಿಕ್ಕೆ ಆಗದಿದ್ದರೆ ಸಹ ಅವರಿಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಮಕ್ಕಳಿಗೆ ಅಭಿನಯ ಆಗಲಿ ಅಡವುಗಳಾಗಿ ಮಾಡಿ ತೋರಿಸ್ತಾರೆ ಈಗಲೂ ಕೂಡ. ನಾನು ಹೇಳೋದಿದ್ರೆ ಅದೇ ಅವರ ಮತ್ತೊಂದು ಅವರ ಕೆಲಸ ಎಲ್ಲವನ್ನು ಈಗಲೂ 85ನೇ ವಯಸ್ಸಿನಲ್ಲಿ ಕೂಡ ನಮಗೆ ಯಾವ ಥರದ ಕಷ್ಟ ಕೊಡಲಿಲ್ಲ. ಅವರು ಎಲ್ಲ ಕೆಲಸವನ್ನು ಅವರೇ ಮಾಡ್ತಾರೆ ಈಗಲೂ ಕೂಡ. ಶಿಸ್ತಿನ ಬಗ್ಗೆ ಹೇಳುವಾಗ ಇನ್ನೊಂದಂದರೆ, ನಾನು ಚಿಕ್ಕದಿರುವಾಗ ಎಲ್ಲ ಬಹಳಷ್ಟು ನೃತ್ಯ ಕಾರ್ಯಕ್ರಮಗಳು ಇರ್ತಿತ್ತು. ಆವಾಗ ಎಲ್ಲ ನಮ್ಮ ತಂದೆಯವರು ಎಲ್ಲ ಮಕ್ಕಳಿಗೆ ಮೇಕಪ್ ಮಾಡೋದ್ರಿಂದ ಹಿಡಿದು ತಲೆ ಕಟ್ಟೋದು, ಮಕ್ಕಳಿಗೆ ತಲೆಗೆ ನೃತ್ಯಕ್ಕೆ ಏನು ಬೇಕು ಉಡುಗೆ ತೊಡುಗೆ ಅದೆಲ್ಲ ನಮ್ಮ ತಂದೆಯವರೇ ಮಾಡ್ತಿದ್ರು. ನಮಗೆ ಆಗ ಮೇಕಪ್ ಮ್ಯಾನ್ ಅಂತ ಇರಲಿಲ್ಲ. ನಾನು ಆಗ ಹೇಳಿದ ಶಿಸ್ತಿಗೆ ಇದೊಂದು ಅವರದ್ದು ಉದಾಹರಣೆ ಅಂತ ನಾನು ಹೇಳ್ತಾ ಇದ್ದೇನೆ. ಮುಖ್ಯವಾಗಿ ನಾನು ನಮ್ಮ ತಂದೆಯವರ ಈ ಒಂದು ಸಂದರ್ಶನವನ್ನು ಎಲ್ಲರಿಗೆ ನೀವೇ ಕಾರಣ ಎಲ್ಲರಿಗೆ ತೋರಿಸಲಿಕ್ಕೆ. ಅದಕ್ಕಾಗಿ ನಾನು ನಮ್ಮ ಟಿವಿಯವರಿಗೆ ನನ್ನ ಅಪ್ಪನ ಪರವಾಗಿ, ನಮ್ಮ ನಾಟ್ಯನಿಕೇತನದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ತಮಗೆ ಕೂಡ ನಮ್ಮ ಮನೆಗೆ ಬಂದು ಈ ಥರ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೀರಿ. ನಿಮಗೆ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಆಂಡ ಐಟು ನಮ್ಮ ಭರತನಾಟ್ಯದ ಪಂಡಿ ಬೊಕ್ಕ ಈಗ ಇತ್ತ ಪಂದನಲ್ಲೂರು ಸಂಪ್ರದಾಯವಡು, ಬಳವರು ಸಂಪ್ರದಾಯವಡು, ನಮ್ಮ ಮೈಸೂರು ಸಂಪ್ರದಾಯ ಹೂವು ಆಂಡಲ ಐತಂದೆಕ್ಕೆ ಬೋಡದು ನಮ್ಮನ್ನು ಕಲ್ಪದಕ್ಕೆ ಕೊರ್ದು ಅವು ಒಂದು ಸರಿಯಾದ ಒಂದು ಪ್ರದರ್ಶನ ಅನ್ಪೋಡಂಡ ಕಡಿಮೆ ಒಂದು 5 ವರ್ಷ ಬೋಡು. ಪ್ರತಿ ಹೊತ್ತು ನಮಗೆ ನಮ್ಮ ಈ ಮನೆಯನ್ನು, ಈ ಉಳ್ಳಾಲವನ್ನು ಯಾವತ್ತೂ ಎಣಿಸ್ತಾ ಇರ್ತದೆ. ಇಲ್ಲಿ ಕೊಲ್ಯ ಅಂತ ಹೇಳಿದರೆ ನಾವು ಓಡಿ ಬರ್ತೇವೆ ಎಲ್ಲಿದ್ರು. ನನ್ನ ಮಗಳು ಇಲ್ಲೇ ಕಲಿತಾ ಇದ್ದಾಳೆ.